ತಪ್ಪಿಸಿದರಿಗೆ ಒಂದಿಲ್ಲ ಒಂದು ದಿನ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಇಲ್ಲಿ ನೀವೇನಾದರೂ ಸುಳ್ಳು ಆಣೆ ಮಾಡಿದರೆ ನಿಮಗೆ ಅಥವಾ ನಿಮ್ಮ ಕುಟುಂಬ ಸರ್ವನಾಶವಾಗಿ ಹೋಗುತ್ತದೆ. ಅಷ್ಟು ಶಕ್ತಿಶಾಲಿ ಈ ಧರ್ಮಸ್ಥಳದ ದೈವ ಅಣ್ಣಪ್ಪ. ಅಷ್ಟಕ್ಕೂ ಈ ಅಣ್ಣಪ್ಪ ದೈವ ಯಾರು ಗೊತ್ತಾ? ದೇವ ಎಂದರೆ ನಮ್ಮ ಸನಾತನ ಧರ್ಮದಲ್ಲಿ ಇರುವ ಎಲ್ಲಾ ದೇವಾನು ದೇವತೆಗಳಾಗಿದ್ದು ಅವುಗಳಿಗೆ ಮೂರ್ತ ರೂಪವನ್ನ ಕೊಟ್ಟು ದೇವಸ್ಥಾನ ಮತ್ತು ಮನೆಗಳಲ್ಲಿ ವಿಗ್ರಹ ರೂಪದಲ್ಲಾಗಲಿ ಅಥವಾ ಚಿತ್ರ ರೂಪದಲ್ಲಾಗಲಿ ಪೂಜಿಸುವ ಶಕ್ತಿಯಾಗಿದೆ. ಎಲ್ಲರ ನಂಬಿಕೆಗಳ ಪ್ರಕಾರ ದೇವ ಮತ್ತು ದೇವರು ಸ್ವರ್ಗಲೋಕದಲ್ಲಿದ್ದು ಅವರನ್ನು ನಂಬಿದವರನ್ನ ಸದಾಕಾಲವೂ ಆ ದೇವ ರಕ್ಷಿಸುತ್ತಾನೆ. ಅದೇ ದೈವ ಎಂದರೆ ದೇವರ ರೂಪದಲ್ಲಿ ಭೂಮಿಯಲ್ಲಿ ಮನುಷ್ಯರೊಂದಿಗೆ ಜೀವಿಸಿಕೊಂಡು ಮನುಷ್ಯರಿಗೆ ಸಹಾಯ ಮಾಡುವ ಒಂದು ಶಕ್ತಿ ಎಂಬ ನಂಬಿಕೆ ಇದೆ. ಕೆಲವೊಂದು ಕಡೆ ದೇವರಿಗೆ ದೈವಗಳು ಕಾವಲು ಕಾಯುವ ಉದಾಹರಣೆಗಳಿವೆ. ಹೀಗಾಗಿ ಈ ದೈವದ ಆಚರಣೆ ಕೇವಲ ತುಳುನಾಡಿನಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಆಯಾ ಪ್ರಾಂತಕ್ಕೆ ಅನುಗುಣವಾಗಿ ಜನರು ದೇವರು ಮತ್ತು ದೈವ ಎರಡರನ್ನು ನಂಬುತ್ತಾರೆ ಮತ್ತು ಭಕ್ತಿಯಿಂದ ಪೂಜಿಸುತ್ತಾರೆ. ಉದಾಹರಣೆಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವರಾದರೆ ಅಣ್ಣಪ್ಪ ಸ್ವಾಮಿ ಅಲ್ಲಿಯ ದೈವ ಎನಿಸಿಕೊಳ್ಳುತ್ತಾನೆ. ಇನ್ನು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿದ ಬಾಗಲಗಂಚಿಯಲ್ಲಿ ಗ್ರಾಮ ದೇವತೆ ಸ್ವರ್ಣಾಂಬ ಅರ್ಥಾತ್ ಹೊನ್ನಾದೇವಿ ದೇವರಾದರೆ ಹೆಬ್ಬಾರಮ್ಮ ಇಲ್ಲವೇ ಚಾವಟಿಯಮ್ಮ ದೈವರಾಗುತ್ತಾರೆ. ಈ ರೀತಿಯ ದೈವವನ್ನು ಬಹಳ ನಿಷ್ಠೆ ಮತ್ತು ನಿಯಮದಿಂದ ಆರಾಧಿಸುವ ಮತ್ತು ಅವುಗಳನ್ನು ಕೆಲವು ವಿಶಿಷ್ಟ ದಿನಗಳಲ್ಲಿ ತಮ್ಮ ಮೈ ಮೇಲೆ ಆಹ್ವಾನ ಮಾಡಿಕೊಂಡು ಜನರ ಮತ್ತು ದೈವದ ಮಧ್ಯೆ ಬೆಸುಗೆಯನ್ನು ಏರ್ಪಡಿಸುವುದನ್ನ ದೈವ ನರ್ತನ ಎಂದು ಕೂಡ ಕರೆಯುತ್ತಾರೆ. ಜನರು ದೈವದ ಮುಂದೆ ಕೇಳುವ ಪ್ರಶ್ನೆ ಮತ್ತು ಕೋರಿಕೆಗಳಿಗೆ ಇದೇ ದೈವ ನರ್ತರು ಉತ್ತರಿಸುತ್ತಾರೆ. ಬಹಳಷ್ಟು ಸಂದರ್ಭದಲ್ಲಿ ಅವರು ನೀಡುವ ಪರಿಹಾರಗಳು ಜನರಿಗೆ ಅನುಕೂಲವಾಗಿರುವ ಕಾರಣ ಇಂದಿಗೂ ಸಹ ಜನರು ಈ ದೈವ ಮತ್ತು ದೈವ ನರ್ತಕರನ್ನು ಬಹಳವಾಗಿ ನಂಬುತ್ತಾರೆ. ಇದೇ ಕಾರಣದಿಂದಾಗಿ ಸ್ಥಳೀಯವಾದ ಅನೇಕ ಸಮಸ್ಯೆಗಳು ಇದೇ ದೈವ ಮುಂದೆ ಆಣೆ ಪ್ರಮಾಣ ಮಾಡಿ ಅದರ ಕುರಿತಾಗಿ ದೈವ ನರ್ತಕರು ಕೊಡುವ ಪರಿಹಾರವೇ ಅಂತಿಮ ತೀರ್ಪು ಎಂಬುದು ಜನಜೀತವಾಗಿದೆ. ಹೀಗೆ ಸಾವಿರಾರು ವರ್ಷಗಳಿಂದಲೂ ಅನುಚಿತವಾಗಿ ನಡೆದುಕೊಂಡು ಬಂದಿರುವ ನಂಬಿಕೆಗಳಿಗೆ ಯಾವುದೇ ಜಾತಿ, ಧರ್ಮ, ಆಚಾರ, ವಿಚಾರ ಸೋಂಕಿಲ್ಲದೆ ಶುದ್ಧ ಮನಸ್ಸಿನಿಂದ ಭಕ್ತಾದಿಗಳ ನಂಬಿಕೆಯಿಂದಲೇ ನಡೆದುಕೊಂಡು ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಾರ್ವಾಕ ಮನಸ್ಸಿನ ಕೆಲವು ವಿಕೃತ ಜನರ ಇಂತಹ ನಂಬಿಕೆಗಳಿಗೂ ಜಾತಿ ಧರ್ಮವನ್ನು ಬೆಳೆದು ಅದನ್ನು ದೈವಿಕ ಧರ್ಮದ ಆಚರಣೆ, ಮೂಲ ನಿವಾಸಿಗಳ ಆಚರಣೆ ಎಂಬುದಾಗಿ ವಿಶ್ಲೇಷಣೆ ಮಾಡುತ್ತಾ ಅನಗತ್ಯವಾಗಿ ಜನರ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ತಪ್ಪು ಕಲ್ಪನೆಗಳನ್ನ ಮೂಡಿಸಿ ಮತ್ತೆ ಧರ್ಮವನ್ನ ಒಡೆಯುವ ಹುನ್ನಾರ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಧರ್ಮ ದೇವತೆಗಳ ದೂತ ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳ ಆಜ್ಞಾವರ್ತಿ. ಅವರ ಅಣತಿಯಂತೆ ಮಂಗಳೂರಿನ ಕದ್ರಿಯಿಂದ ಮಂಜುನಾಥ ಸ್ವಾಮಿಯ ಲಿಂಗವನ್ನ ಹೊತ್ತು ಧರ್ಮಸ್ಥಳಕ್ಕೆ ತರಲಾಗಿತ್ತು. ಪ್ರತಾಪದಲ್ಲಿ ಧರ್ಮ ದೇವತೆಗಳಿಗಿಂತ ಒಂದು ಕೈಮಿಗಿಲು. ಅವನ ಮಹಿಮೆಯ ಪ್ರಚಂಡತೆಯ ಅರಿವಿದ್ದರಿಗೆ ಅವನಿಂದಲೇ ವಾಂಛೆ, ಅಷ್ಟೇ ಭೀತಿ, ಅಷ್ಟೇ ದಿಗಿಲು. ಧರ್ಮಸ್ಥಳ ಸಮಗ್ರ ಚಟುವಟಿಕೆಗಳ ರೂವಾರಿ ಎಂಬುದು ಅಣ್ಣಪ್ಪನಿಗಿರುವ ಪ್ರತೀತಿಯಾಗಿದೆ. ಅವನ ವಾಸ್ತವ್ಯ ನೆಲೆಯಾದ ಧರ್ಮಸ್ಥಳ ಅಣ್ಣಪ್ಪ ಬೆಟ್ಟದ ಮೇಲಿನ ನೇಮವನ್ನ ಸ್ತ್ರೀಯರು ನೋಡುವಂತಿಲ್ಲ. ಬೆಟ್ಟ ಏರಲು ಇಲ್ಲಿ ಸ್ತ್ರೀಯರಿಗೆ ಅವಕಾಶವಿಲ್ಲ. ಅಂತ ಕಟ್ಟುನಿಟ್ಟಿನ ಅಖಂಡ ಸಾಮರ್ಥ್ಯದ ಬೆಟ್ಟದ ಮೇಲಿರುವ ಅಣ್ಣಪ್ಪ ಸ್ವಾಮಿ ನಿಜಕ್ಕೂ ಅಷ್ಟೇ ಶಕ್ತಿಶಾಲಿ. ಆದರೆ ಇದೇ ಅಣ್ಣಪ್ಪ ದೈವರನ್ನ ಸರಿಯಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಲ್ಲ ಅಂದ್ರೆ ಅಂಥವರ ಮೇಲೆ ಶಾಪ ಕಟ್ಟಿಟ್ಟ ಬುತ್ತಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.